ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೆಯೇ ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಅಂತ ಹೇಳಿದರೆ ಅದುವೇ ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ. ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ಧನ್ಯಲತಾ ಅವರು ನಮಗೆ ವಿಭಿನ್ನ ರೀತಿಯಾದಂಥ ಖಾದ್ಯ ಏನೋ ಹೇಳ್ಕೊಡ್ತಾರೆ. ಹೌದು, ಆದರೆ ಹೆಲ್ದಿ ಅಡುಗೆ, ಯಾವಾಗಲೂ ಆರೋಗ್ಯಕ್ಕೆ ಪೂರಕವಾಗಿರುವಂಥ ಅಡುಗೆಗಳು ಬೇಕು. ಸೊ ಇವತ್ತು ಯಾವ ಅಡುಗೆ ಹೇಳ್ಕೊಡ್ತಾರೆ ಬನ್ನಿ ಅವ್ರನ್ನೇ ಕೇಳೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಪ್ರತಿ ಸಾರಿ ಬಂದಾಗಲೂ ಕೂಡ ಒಳ್ಳೆ ರುಚಿಕರವಾದಂಥ ಅಡುಗೆಗಳನ್ನು ನಮ್ಗೆ ಹೇಳ್ಕೊಡ್ತೀರಿ, ಹಾಗೆಯೇ ಅದರಲ್ಲಿ ಇರುವಂಥ ಬೆನಿಫಿಟ್ಸ್ ಆಗಿರಲಿ ಇದನ್ನೆಲ್ಲ ತುಂಬ ಕೂಲಂಕುಷವಾಗಿ ನಮಗೆ ಹೇಳ್ಕೊಡ್ತೀರಿ. ಸೊ ಇವತ್ತು ಯಾವ ಅಡುಗೆಯನ್ನು ಹೇಳ್ಕೊಡ್ತಿದ್ದೀರಿ? ಇವತ್ತೊಂದು ಬೀಟ್ರೂಟ್ನಿಂದ ಒಂದು ಸ್ವೀಟ್, ಹೆಲ್ದಿ ಬೀಟ್ರೂಟ್ ಹಲ್ವಾನಾ? ಒಂದು ಟೈಪ್ ಆಫ್ ಹಲ್ವಾ ಅಂತಲೇ ಹೇಳ್ಬೋದು. ಬಟ್ ಅದನ್ನು ನಾವು ಬೆಲ್ಲ ಎಲ್ಲ ಹಾಕಿ ಅದನ್ನು ತಿರುಗಿಸ್ಲಿಕ್ಕಿಲ್ಲ, ಬಟ್ ಅದನ್ನು ಹಬೆಯಲ್ಲಿ ನಾವು ಬೇಯಿಸ್ತಾ ಇದ್ದೇವೆ. ಹಬೆಯಲ್ಲಿ ಬೇಯಿಸಿ ಸ್ವೀಟ್ ಮಾಡ್ತೇವೆ. ಹಲ್ವಾ ಆದರೆ ಹಾಗೆ ಸಕ್ಕರೆ ಅಥವಾ ಬೆಲ್ಲ ಇದನ್ನೆಲ್ಲ ಹಾಕಿ ಮಾಡ್ತಾರೆ. ಸೊ ನಿಮ್ದು ಏನಾದರೂ ಡಿಫ್ರೆಂಟ್ ಇದ್ದೇ ಇರುತ್ತೆ ಏನಾದರೂ ರೆಸಿಪಿಯಲ್ಲಿ. ಅದು ನಾವು ಸುಮ್ಮನೆ ಮೊದಲೇ ಹೂವೇ ಮಾಡ್ಕೊಳ್ಳೋದು ಬೇಡ, ಸೊ ಅಲ್ಲೇ ಹೋಗಿ ಕಲಿಯೋಣ. ಓಕೆ, ಬನ್ನಿ ಮೇಡಮ್ ಕಿಚನ್ಗೆ. ಯಾ ಮೇಡಮ್, ಫಸ್ಟ್ ಈಗ ಹೇಗೆ ಸ್ಟಾರ್ಟ್ ಮಾಡೋದು? ಒಂದು ಬಾಣಲಿ ಇಡುವ. ಬಾಣಲಿಯಾ? ಇದು ಸಾಸ್ ಪ್ಯಾನ್ ಆಗುತ್ತಾ? ಹಾಂ, ಓಕೆ. ಗ್ಯಾಸ್ ಆನ್. ಓಕೆ. ಈ 1 ಸ್ಪೂನ್ ಗಸಗಸೆಯನ್ನು ಡ್ರೈ ರೋಸ್ಟ್ ಮಾಡುವ. ಜಸ್ಟ್ ಒಂದು ಡ್ರೈ ರೋಸ್ಟ್ ಮಾಡೋದು. ಸೊ ಹೆಚ್ಚು ಇದಾದರೆ ಇದು ಮತ್ತೆ ಕಪ್ಪಾಗ್ತದೆ. ಈಗ ಸ್ವಲ್ಪ ತುಪ್ಪ ಹಾಕೊಂಡು ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಫ್ರೈ ಮಾಡಿಕೊಡು. ಇದು ಸ್ವಲ್ಪ 4-5 ನಾನು ಗಾರ್ನಿಶಿಗೆ ಇಟ್ಕೊಂಡಿರ್ತೇನೆ. ಉಳಿದದೆಲ್ಲ ಸ್ವಲ್ಪ ಸಣ್ಣ ಸಣ್ಣ ಪೀಸಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಏನು ಬೇರೆ ಡ್ರೈ ಫ್ರೂಟ್ಸ್ ಹಾಕ್ಬೋದು, ಬಾದಾಮ್ ಹಾಕ್ಬೋದು ಅಥವಾ ನಮ್ಮದು ಡೇಟ್ಸ್ ಹಾಕ್ಬೋದು, ಸಣ್ಣ ಸಣ್ಣ ಪೀಸಸ್ ಮಾಡಿ. ಇದು ಅಂದರೆ ಬರ್ಫಿ ಟೈಪ್ ಬರುತ್ತಾ ಹೇಗೆ? ಸ್ವಲ್ಪ ಬರ್ಫಿ ಆಗಿ, ಆದರೆ ಇದನ್ನು ನಾವು ಸ್ಟೀಮಲ್ಲಿ ಇದು ಮಾಡೋದು ಹೇಳಿದೆಲ್ಲ ನಾನು. ಸ್ಟೀಮಲ್ಲಿ ಮಾಡೋದೇ ಏನೋ ಒಂದು ವಿಶೇಷ, ಗೊತ್ತಾಗ್ತಾ ಇಲ್ಲ ಯಾವ ಟೈಪ್ ಅಂತ ಹೇಳಿ. ಯೂಶಲಿ ಹಲ್ವಾ ಇದೆಲ್ಲ ಅಂದ್ರೆ ಪಾಕ ಇಲ್ಲ. ಹೌದು. ಈಗ ಇದೇ ಪಾತ್ರೆಗೆ ಸ್ವಲ್ಪ ಇದನ್ನ ಇಲ್ಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಸರಿ, ಜಸ್ಟ್ ಒಂಚೂರು ಇದು ಮಾಡುದು. ಇದಕ್ಕೆ ಚೂರು ಸಕ್ಕರೆ ಆಫ್ ಮಾಡುವ. ಬೇಡ, ಏನು ಇದು ಬಿಸಿ ಆಗ್ಬೇಕಂತ ಏನಿಲ್ಲ. 1-2 ಸ್ಪೂನಸ್ ಅದರಲ್ಲೇ ಸ್ವೀಟ್ ಉಂಟು, ಸ್ಟಿಲ್ 1-2 ಸ್ಪೂನ್ಸ್ ಆಫ್. ಇದು ಬೀಟ್ರೂಟ್ ಪೂರ್ತಿ ಬೆಂದು ಅದೆಲ್ಲ ಏನಿಲ್ಲ, ಜಸ್ಟ್ ಒಂಚೂರು ಅದು ಬಿಸಿ ಆಗ್ಲಿಕ್ಕೆ. ಮತ್ತೆ ಸಕ್ಕರೆ ಈ ಬಿಸಿಯಲ್ಲೇ ಸ್ವಲ್ಪ ನೀರಾದ್ರೆ ಆಯ್ತು. ಮತ್ತೆ ಇದರಲ್ಲಿ ಒಂದು
ಡೆಸಿಕೇಟೆಡ್ ಕೋಕೋನಟ್ ಒಂದು 2 ಸ್ಪೂನ್ಸ್ ಹಾಕ್ತಾ ಇದ್ದೇನೆ. ಕೊಬ್ಬರಿ ತುರಿ. ಇದನ್ನು ನಾವು ತುಂಬ ಇದು ನಾನು ಗ್ರೇಟ್ ಮಾಡಿ ಇಟ್ಟುಕೊಂಡದ್ದು. ತುಂಬ ಕ್ವಾಂಟಿಟಿ ಮಾಡಿದ್ರೆ ತುಂಬ ಕ್ವಾಂಟಿಟಿ ಮಾಡ್ಬೋದು. ಈಗ ಜಸ್ಟ್ ಒಂದು ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಇದು ಇಬ್ಬರು ನಾವು ತಿನ್ನುವಷ್ಟು ಮಾತ್ರ ಅಷ್ಟೇ, ನಮ್ಮಿಬ್ಬರಿಗೆ ಮಾತ್ರ. ಸೊ ನಾವಿಬ್ರು ಸಹ ಪಿಂಕ್ ಅಲ್ಲಿ ಇದೀವಿ, ಇದು ಪಿಂಕ್ ಅಲ್ಲಿ ಉಂಟು. ಓಕೆ, ಈಗ ಇದನ್ನು ನಾನು ಬೌಲಿಗೆ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ 4 ಸ್ಪೂನು ಸಣ್ಣ ರವೆ, ಬಾಂಬೆ ರವೆ 2 3. ಇದನ್ನ ಹುರಿಬೇಕು ಅಂತ ಇಲ್ವಾ? ಇದನ್ನ ಅದರಲ್ಲಿ ಈಗ ಚೂರಲ್ಲಿ ಬಿಸಿ ಅಷ್ಟೇ ಬಿಸಿಯಲ್ಲಿ ಹುರ್ಕೊಳ್ಳೋದು. ಈಗ ಒಂದು ನಾವು ಸ್ಟೀಮ್ ಮಾಡಲಿಕ್ಕೆ ಸ್ಟೀಮರ್ ಇಟ್ಕೊಳ್ಳೋಣ. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡುವ. ಅಲ್ಲೇ ಇದೆ ಬೌಲ್, ಹಾಕೊಳ್ಳಿ. ಗ್ಯಾಸ್ ಆನ್ ಮಾಡ್ಲಾ? ಮಾಡಿ. ಈಗ ನಾನೀಗ ಹುರಿದಿಟ್ಟ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಸೊ ಇದು ಇದರಲ್ಲಿ ಒಂದು ಚಿಕ್ಕ ತಟ್ಟೆ ಬೇರೆ ಇಟ್ಟಿದ್ದೀರಿ. ಇದರಲ್ಲಿ ಸ್ವಲ್ಪ ಇದನ್ನು ಗ್ರೀಸ್ ಮಾಡುವ. ಇದರಲ್ಲಿ ತುಪ್ಪದಲ್ಲಿ ಗ್ರೀಸ್ ಮಾಡ್ಕೊಳ್ಳೋಣ. ಇಲ್ಲಿ ನೀರಿಟ್ಟು ಒಂದು ಇದಿಟ್ಟು, ಅಥವಾ ಬೇರೆ ನಮ್ಮತ್ತ ದೊಡ್ಡ ಹೀಗೆ ಇಡ್ಲಿ ಪಾತ್ರೆಗಳಿದ್ರು ಸಹ ಮಾಡ್ಬೋದು ಇದರಲ್ಲಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕ್ತಾ ಇದ್ದೇನೆ ನಾನು ಇದಕ್ಕೆ, ಚಿಟಕಿ. ಇದನ್ನೆಲ್ಲ ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಡ್ರೈ ಫ್ರೂಟ್ಸ್ ಎಲ್ಲ ಅದರಲ್ಲಿ ಒಳ್ಳೆ ಮಿಕ್ಸ್ ಆಗಬೇಕು. ಸ್ವಲ್ಪ ಡ್ರೈ ಫ್ರೂಟ್ಸ್ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡ್ರೆ ಸಹ ಒಳ್ಳೆ ಆಗ್ತದೆ. ಮತ್ತೆ ಅದು ತಿನ್ನುವಾಗ ಬಾಯಿ ಒಳಗೆ ಚಿಕ್ಕ ಪೀಸಸ್ ಇದ್ರೆ ಬೆಟರ್. ಈ ಬೇಬಿ ಕ್ಯಾಶ್ಯೂಸ್ ಎಲ್ಲ ಹಾಕೊಂಡ್ರೆ ಕರೆಕ್ಟ್ ಬರ್ತದೆ. ಅಂತ ದೊಡ್ಡದ ಹಾಕ್ಬೇಕಂತ ಇಲ್ಲ. ಈಗ ಇದನ್ನು ಇದರಲ್ಲಿ ಫುಲ್ ಆಫ್ ಕ್ಯಾಶ್ಯೂ ನಟ್ಸ್ ಇದರಲ್ಲಿ, ಮತ್ತು ಗ್ರೇಪ್ಸ್, ಬಾದಾಮ್ ಹಾಕ್ಬೋದು. ನಾನು ಹೇಳಿದಲ್ಲ ಯಾವ ಡ್ರೈ ಫ್ರೂಟ್ಸ್ ಹೆಚ್ಚಿಗೆ ಹಾಕ್ಬೋದು. ಹೌದು. ಮತ್ತೆ ಇದನ್ನು ಕಟ್ ಮಾಡ್ಲಿಕ್ಕೆ ಹಾಗೆ ಸ್ವಲ್ಪ ದಪ್ಪದಲ್ಲಿಟ್ರೆ ಈ ಕೇಕ್ ಎಲ್ಲ ಮಾಡೋ ಟ್ರೇ ಇರ್ತದಲ್ಲ ಸಣ್ಣದ, ಅದರಲ್ಲಿ ಸಹ ಮಾಡಿದ್ರೆ ಆಗ್ತದೆ. ಹೀಗೆ ಮಾಡಿ ಇಟ್ಕೊಂಡಿದ್ದೇನೆ ನಾನು. ನನಗೆ ಇದರೊಳಗೆ ಹಬೆ ಬರ್ತಾ ಇರುವಾಗ ಇದರಲ್ಲಿ ಇಟ್ಟು ಮುಚ್ಚಿ ಒಂದು 10 to 15 ಮಿನಿಟ್ಸ್ ಬೇಕು ನಮಗೆ ಹಬೆಯಲ್ಲಿ ಬೇಯಬೇಕು. ಮೇಡಮ್ ಈಗ ನೀವು ಬೀಟ್ರೂಟ್ ಇಂದ ಮಾಡ್ತಾ ಇದ್ರಲ್ಲ, ಸೇಮ್ ಇದೇ ಇದರಲ್ಲಿ ನಾವು ಕ್ಯಾರೆಟ್ ಕೂಡ ಮಾಡ್ಕೊಳ್ಳಿಕ್ಕಾಗತ್ತೆ? ಮಾಡ್ಬೋದೇ, ನಾನು ಮಾಡಿ ನೋಡ್ಲಿಲ್ಲ ಇಷ್ಟರವರೆಗೆ. ಯಾಕಂದ್ರೆ ಕ್ಯಾರೆಟ್ ಸಹ ನಾವು ಸೇಮ್ ಕ್ಯಾರೆಟ್ ಹಲ್ವಾ ಮಾಡುವ ಹಾಗೆ ಇದಕ್ಕಿಂತ ಸಹ ಟೇಸ್ಟ್ ಆಗಿ ಬರ್ಬೋದೇನ ಕ್ಯಾರೆಟ್ ಇದು ಮಾಡಿದಲ್ಲ. ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ನೋಡಿ. ಸೊ ನಮ್ಮ ವೀಕ್ಷಕರಿಗೂ ಕೂಡ 2 ಕ್ಲೂ. ಬೀಟ್ರೂಟ್ ಮಾಡಿದ್ರೆ ಕ್ಯಾರೆಟ್ ಆಗ್ಬೋದೇನ, ಆಗ್ಬೋದು. ಬಟ್ ಈಗ ಸ್ಟೀಮ್ ಮಾಡ್ತಾ ಇದೀವಿ, ನಾವು ಸಕ್ಕರೆಯನ್ನ ಹಾಕಿದೀವಿ, ಅದು ನೀರು ಬಿಟ್ಕೊಳ್ಳುವಂತದ್ದು ಏನು ಆಗೋದಿಲ್ಲ? ಏನಾಗುದಿಲ್ಲ. ಅಂದ್ರೆ ನಾವೇನು ನೀರು ಒಂದು ಚೂರು ಯೂಸ್ ಮಾಡ್ಲಿಲ್ಲ ಇದಕ್ಕೆ, ಯಾವ ನೀರೇ. ತರಕಾರಿ ಅಂದ್ರೆ ಈ ಬೀಟ್ರೂಟ್ ಅದರದ್ದು ಒಂದು ಜ್ಯೂಸ್ ಬಿಟ್ಕೊಳ್ಬೇಕು. ಹೌದು. ಸೊ ಹಾಗಾಗಿ ನೀರಾಗುವ, ಈಗ ಎಲ್ಲಿಯಾದ್ರೂ ನಮ್ಮ ಇದು ಕರೆಕ್ಟ್ ಇಲ್ಲದಿದ್ರೆ ಈ ಸ್ಟೀಮ್ ಮಾಡುವಂತಹ ಪಾತ್ರೆ ಸರಿ ಇರೋದ್ರೆ ಆ ನೀರು ಕೆಲವರ ಸ್ಟೀಮ್ ನಲ್ಲಿ ಇಡ್ಲಿಯಲ್ಲಿ ಸಹ ಮೇಲೆ ನೀರು ಬರ್ತದೆ ಕೆಲವರ. ಹಾಗೆ ಆದ್ರೆ ಅದು ಅದರ ಮೇಲೆ ನೀರು ಬೀಳೋ ಚಾನ್ಸಸ್ ಉಂಟು. ನಾನು ಹಾಗಲ್ಲ ಕೇಳಿದ್ದು, ಈ ಒಂದು ತರಕಾರಿ ಈಗ ನಾವು ಬೇಯಿಸುವಾಗ ಅದರ ನೀರು ಬಿಟ್ಕೊಳ್ಳುತ್ತೆ. ಸೊ ಸೇಮ್ ಲೈಕ್ ವೈಸ್ ಈ ಒಂದು ಬೀಟ್ರೂಟ್ ಅದಕ್ಕೋಸ್ಕರ ನೋಡಿ ನಾವು ರವವನ್ನು ಹಾಕಿದ, ಅದಕ್ಕೋಸ್ಕರ ಎಕ್ಸ್ಟ್ರಾ ಇದನ್ನ ಅದು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಆಗ್ಲೇ ನಾನು ಅನ್ಕೊಂಡೆ ರವೆ ಹಾಕ್ತಾ ಇದ್ದಾರೆ, ಇದಕ್ಕೆ ನೀರಿಲ್ಲ, ರವೆ ಬೇಯಬೇಕು ಅಂದ್ರೆ ನೀರ್ ಬೇಕು. ಈಗ ಆನ್ಸರ್ ಸಿಕ್ತು. ಆಗದಿಂದ ನೀವು ರವೆ ಹಾಕಿದಾಗದಿಂದ ನನ್ನ ತಲೆಯಲ್ಲಿ ಅದೇ ಕೊಳಿತಾ ಇತ್ತು, ಇವ್ರು ನೀರ್ ಹಾಕ್ಲಿಲ್ಲ, ರವೆ ಹೇಗ್ ಬೇಯುತ್ತೆ ಅಂತ. ಅದ್ರಲ್ಲಿ ಈಗ ನೀರ್ ಬಿಡ್ತದೆ, ಆ ನೀರನ್ನ ರವೆ ಎಳ್ದುಕೊಳ್ಬೇಕು. ಅದಕ್ಕೋಸ್ಕರ ನಾವು ಒಂದು 15 ಮಿನಿಟ್ಸ್ ಇದರಲ್ಲಿ ಬೇಯಿಸೋದು. ಸೊ ನನ್ನ ಕ್ವೆಶನ್ಸ್ಗೆ ಆನ್ಸರ್ ಸಿಕ್ಕಿದೆ. ಓಕೆ, ಈಗ ಬೆಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಒಂದು ಸ್ಟಿಕ್ ಅಥವಾ ಒಂದು ನಾವು ಈ ಚೂರಿಯಲ್ಲಿ ಸ್ವಲ್ಪ ಹೀಗೆ ಹಾಕಿ ಅದು ಹಿಡಿಯದಿದ್ರೆ ಓಕೆ, ಇದು ಬೆಂದಿದೆ ಅಂತ ಅರ್ಥ. ನೋಡಿ, ಏನು ಹಿಡಿತಾ ಇಲ್ಲ. ಸೊ ಆಫ್ ಮಾಡ್ಕೊಳ್ಳೋಣ. ತೆಗಿಲ್ಲ? ಓಕೆ,
ಇಟ್ಟು ಇಲ್ಲಿ ಓಕೆ. ಈಗ ಇದು ತಣ್ಣಗ ಆಯ್ತಲ್ಲ, ತಣ್ಣಗಾದ್ಮೇಲೆ ಇದನ್ನು ಇದು ಮಾಡಬೇಕು. ಎಲ್ಲ ಪೀಸಸ್ ಆಗಿ ತೆಗಿಬೋದು. ಅಥವಾ ಸಪೋಸ್ ಬಟರ್ ಪೇಪರ್ ಹಾಕಿದ್ರೆ ಅದು ಈಸಿಲಿ ಬರ್ತದೆ. ಈಗ ನಾವು ಬಟರ್ ಪೇಪರ್ ಎಲ್ಲ ನಾವು ನಾರ್ಮಲ್ ಆಗಿ ಇಟ್ಟುಕೊಳ್ಳೋದಿಲ್ಲಲ್ಲ ಮನೆಯಲ್ಲಿ. ಆಗ ಏನ್ ಮಾಡ್ಬೇಕು ಹೇಳಿದ್ರೆ, ಹೀಗೆ ಪೀಸಸ್ ತೆಗೆದು ಹೀಗೆ ಇಟ್ಟುಕೊಂಡು ನಾವು ಇದನ್ನು ಶೇಪ್ ಕೊಡ್ಬೋದು. ಇನ್ನು ನೋಡಿ ಈಗ ಉಂಟಲ್ಲ, ಹೀಗೆ ಮಾಡಿ ಹೀಗೆ ಇದನ್ನು ಒಂದು ಶೇಪಿನಲ್ಲಿ ನಮಗೆ ಯಾವ ಬೇಕಾದ ಶೇಪಲ್ಲಿ ಹೀಗೆ ಮಾಡಿ ರೌಂಡ್ ಮಾಡಿ ಇದು ಮಾಡಿ, ಈ ನಾವು ಕಸ್ಕಸ್ ಉಂಟಲ್ಲ ಗಸಗಸೆ, ಅದರಲ್ಲಿ ಹೀಗೆ ಅದ್ದಿ ನೋಡಿ, ಗಸಗಸೆಯಲ್ಲಿ ಅದ್ದಿ ಹೀಗೆ ಇಟ್ಟು ಅದರಲ್ಲಿ ಒಂದು ಕ್ಯಾಶ್ಯೂ ನಟ್ ಇಟ್ಕೊಳ್ಬೇಕು. ಇಲ್ಲದಿದ್ದರೆ ಹೀಗೆ ಈ ಪೀಸ್ಗಳನ್ನೇ ನಾವು ಕಟ್ ಮಾಡಿದ ಪೀಸ್ಗಳನ್ನೇ ಗಸಗಸೆಯಲ್ಲಿ ಅದ್ದಿ ಹಾಗಲೂ ಇಟ್ಕೊಳ್ಬೋದು. ನೋಡಿ ಹೀಗೆ ಇಟ್ಟುಕೊಂಡು ಹೀಗೆ ಇಟ್ಟು, ತುಂಬಾ ತಣ್ಣಗಾದ್ರೆ ಪೀಸಸ್ ಬರ್ತದೆ ತಣ್ಣಗಾದ ಕೂಡಲೇ ಅದು ಪೀಸಸ್ ಬರ್ತದೆ. ಈಗ ನಮ್ಗೆ ಅರ್ಜೆಂಟ್ ಅಂತ ಇದ್ರೆ ನಾವು ಇದನ್ನು ಹೀಗೆ ರೌಂಡ್ ಮಾಡಿಕೊಂಡು ಅದು ಶೇಪ್ ನಾವೇ ಕೊಡ್ಬೋದು. ಶೇಪ್ ಕೊಟ್ಟು ಸ್ವಲ್ಪ ತುಪ್ಪ ತಾಗಿಸ್ಕೊಳ್ಬೇಕು. ಮತ್ತೆ ಇದನ್ನು ಹೀಗೆ ಮಾಡಿದ್ರೆ ಇದರಲ್ಲಿ ಯಾವ ಶೇಪ್ ಬೇಕು, ಓವಲ್ ಶೇಪ್ ಆದ್ರೆ ಓವಲ್ ಶೇಪ್, ಸ್ಕ್ವೇರ್ ಆದ್ರೆ ಸ್ಕ್ವೇರ್, ಅದರ ಮೇಲೆ ಬೇರೆ ಬೇರೆ ಶೇಪ್ನಲ್ಲಿ ಮಾಡ್ಬೋದು. ಈಗ ನಾನು ಒಂದೊಂದು ಶೇಪಲ್ಲಿ ಮಾಡಿದೆ ನೋಡಿ. ಶೇಪ್ ಹೀಗೆ ಕೈಯಲ್ಲಿ ಕೊಡುವಂಥದ್ದು, ಅಥವಾ ತಣ್ಣಗೆ ಆದ ಮೇಲೆ ನಮಗೆ ಅದು ಅದರಷ್ಟಕ್ಕೆ ಬರ್ತದೆ. ರುಚಿಯಾದ ತಿಂದ ಮೇಲೆ ಹೇಳ್ಬೇಕು ರುಚಿ ಉಂಟು ಅದು ಹೇಳ್ತಾನೆ. ಬೀಟ್ರೂಟ್ ಬರ್ಫಿ ಹೇಳ್ತೇವೆ, ಬಟ್ ಸ್ಟೀಮ್ ಮಾಡಿದಂಥದ್ದು, ಸ್ಟೀಮ್ಡ್ ಬರ್ಫಿ. ಎಸ್, ಥ್ಯಾಂಕ್ ಯು. ಬೀಟ್ರೂಟ್ ಸ್ಟೀಮ್ಡ್ ಬರ್ಫಿ. ಸೊ ಕ್ಯಾಶ್ಯೂ ಇಟ್ಟಿರೋದ್ರಿಂದ ಇದು ಸ್ವೀಟ್ ಅಂತ ಅನಿಸುತ್ತೆ, ಇಲ್ದಿದ್ರೆ ಕಟ್ಲೆಟ್ ಅಂತ ತಿಂದರೆ ಗೊತ್ತಾಗಲ್ಲ. ಸೊ ಇದಂತೂ ಸ್ವೀಟ್ ರೆಸಿಪಿ. ಸೊ ಕನ್ಫ್ಯೂಷನ್ ಮಾಡ್ಬೋದು. ಸೊ ಒಂದು ಕಡೆ ಖಾರ ಬೀಟ್ರೂಟ್ ಕಟ್ಲೆಟ್ ಇಟ್ಟು ಇದನ್ನು ಇನ್ನೊಂದು ಅದರ ಪಕ್ಕದಲ್ಲಿ ಇಟ್ಟರೆ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಬಟ್ ಸ್ಟೀಮ್ಡ್ ಯಾವುದೇ ಡಿಶಸ್ ಆಗಿರಲಿ ಅದು ತುಂಬ ಒಳ್ಳೆಯದು. ಸೊ ಇದು ದಿಸ್ ಇಸ್ ಸ್ವೀಟ್ ರೆಸಿಪಿ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಬೀಟ್ರೂಟ್ ಸ್ಟೀಮ್ಡ್ ಬರ್ಫಿ ತಯಾರಿಸೋ ವಿಧಾನ: ಮೊದಲಿಗೆ ಗಸಗಸೆಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಗೋಡಂಬಿ ದ್ರಾಕ್ಷಿಯನ್ನು ಹುರಿದಿಟ್ಟುಕೊಳ್ಳಿ. ಆನಂತರ ಬೀಟ್ರೂಟ್ ತುರಿಯನ್ನು ಸ್ವಲ್ಪ ಬಿಸಿ ಮಾಡಿ. ಸ್ವಲ್ಪ ಬಿಸಿಯಾದ ನಂತರ ಬೆಂಕಿ ಆರಿಸಿ ಸಕ್ಕರೆ, ತೆಂಗಿನ ತುರಿ, 4ರಿಂದ 5 ಚಮಚದಷ್ಟು ಬಾಂಬೆ ರವೆ ಹಾಕಿ ಕಲಸಿಕೊಳ್ಳಿ. ಬಳಿಕ ಚಿಟಿಕೆ ಉಪ್ಪು ಹಾಕಿ ಎಲ್ಲವನ್ನು ಚೆನ್ನಾಗಿ ಕಲಸಿ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಹಬೆಯಲ್ಲಿ 10ರಿಂದ 15 ನಿಮಿಷ ಬೇಯಿಸಿ. ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿ ಗಸಗಸೆಯಲ್ಲಿ ಹೊರಳಿಸಿ. ಈಗ ಆರೋಗ್ಯಕರವಾದ ಹಾಗೂ ರುಚಿಕರವಾದ ಬೀಟ್ರೂಟ್ ಸ್ಟೀಮ್ಡ್ ಬರ್ಫಿ ಸವಿಯಲು ಸಿದ್ಧ. ಸ್ಟೀಮ್ಡ್ ಬೀಟ್ರೂಟ್ ಬರ್ಫಿ ಅಂತೂ ರೆಡಿಯಾಗಿದೆ. ಸೊ ನೆಕ್ಸ್ಟ್ ಯಾವ ರೆಸಿಪಿ ಅಂತ ನನಗೂ ಕೂಡ ಕ್ಲೂ ಇಲ್ಲ, ಕೇಳೋದಕ್ಕೆ ಕೂಡ ಮರ್ತುಬಿಟ್ಟೆ. ಸೊ ಅವರೆಲ್ಲ ತಯಾರಿ ಮಾಡ್ತಾ ಇದ್ದಾರೆ, ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದು, ಅವ್ರು ಮಾಡಿಕೊಡ್ತಾರೆ, ಆಮೇಲೆ ಟೇಸ್ಟ್ ನೋಡಿದ್ರೆ ಆಯಿತು. ಸೊ ನೆಕ್ಸ್ಟ್ ರೆಸಿಪಿಗೆ ಅವ್ರು ತಯಾರಿ ಮಾಡ್ತಾ ಇದ್ದಾರೆ. ಅಷ್ಟೊತ್ತು ನೀ ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಬರೀ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಹಾಗೆಯೇ ಸತ್ಯನಾಥ್ ಸ್ಟೋರ್ಸ್. ಸೊ ಬೀಟ್ರೂಟ್ ಬರ್ಫಿ ಏನೋ ರೆಡಿಯಾಗಿದೆ. ನೆಕ್ಸ್ಟ್ ಯಾವ ರೆಸಿಪಿ ಬನ್ನಿ ಕೇಳೋಣ. ಮೇಡಮ್ ಈಗ ಯಾವ ರೆಸಿಪಿ? ಈಗ ಒಂದು ಬೆಟ್ಟದ ನೆಲ್ಲಿಕಾಯಿಂದ, ಈಗ ಸೀಸನ್ಸ್ ಅಲ್ಲ, ಅದರಿಂದ ಒಂದು ಹೆಲ್ದಿ ಜ್ಯೂಸ್ ಮಾಡುವ. ಬೆಳಿಗ್ಗೆ ಕುಡಿಯುವಂತ. ಓಕೆ, ಬೆಳಿಗ್ಗೆ ಕುಡಿಯುವಂತ. ಬೆಳಗ್ಗೆ ಅದ್ಯಾಕೆ ಅಂದ್ರೆ ಈ ನೆಲ್ಲಿಕಾಯಿಯಲ್ಲಿ ಈಗ ನಾವು 3 ಆರೆಂಜ್ ನಲ್ಲಿರುವ ವಿಟಮಿನ್ ಸಿ ಒಂದು ನೆಲ್ಲಿಕಾಯಿಯಲ್ಲಿ ಉಂಟಂತೆ. ಹೇರಿಗೆ ಒಳ್ಳೆಯದು, ಸ್ಕಿನ್ನಿಗೆ ಒಳ್ಳೆಯದು, ಎಲ್ಲದಕ್ಕೂ ನಮ್ಮ ಜೀವನ ಶೈಲಿಯಲ್ಲಿ ಒಂದು
ಈ ನೆಲ್ಲಿಕಾಯ ಒಂದು ದಿನಾಲು ಸ್ವಲ್ಪ ಸ್ವಲ್ಪ ತಿಂದ್ರಂತೆ ನಾವು ಯಾವಾಗಲೂ ಹೆಲ್ದಿ ಆಗಿರ್ತೇವೆ ಅಂತ ಹೇಳ್ತಾರೆ. ಸೊ ಖಂಡಿತವಾಗ್ಲೂ ಆಮ್ಲ ತುಂಬಾ ಒಳ್ಳೇದು. ಸೊ ಸ್ಕಿನ್ಗೆ ಹೇರ್ಗೆ ಅಂದ ತಕ್ಷಣ ಈ ಕಡೆ ನಮ್ಗೆ ಗ್ಲೋ ಬಂದ್ಬಿಡುತ್ತೆ. ಸೊ ಫಸ್ಟ್ ಯಾವಾಗ್ಲೂ ಲೇಡೀಸ್ ಇದೇ ಎಲ್ಲ ಬ್ಯೂಟಿ, ಬಟ್ ಸ್ಟಿಲ್ ಸೊ ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿರುವಂತದ್ದು. ಹೊಟ್ಟೆ ಒಳಗೆ ಹೋದ್ರೇನೆ ಅದು ಹೊರಗಡೆ ಕೂಡ ಆಂಟಿ ಆಕ್ಸಿಡೆಂಟ್ ಚೆನ್ನಾಗಿರುತ್ತೆ ಎಲ್ಲ ವಿಧದಲ್ಲಿ. ಈಗ ಯಾವ ಒಂದು ಆಯುರ್ವೇದಿಕ್ ಡಾಕ್ಟರ್ ಹತ್ರ ನೀವು ಹೋದ್ರೆ ಅವರು ಅದ್ರ ಎಲ್ಲ ಯಾವ ವಿಶೇಷತೆ ಉಂಟು ಅದನ್ನೆಲ್ಲ ಹೇಳ್ತಾರೆ. ಅದರಿಂದಾಗಿ ಈ ಸೀಸನ್ ನಲ್ಲಿ ನಾವು ಅದನ್ನು ತಿನ್ಲೇಬೇಕು. ಅದರದ್ದು ಇದ್ದ ಹಾಗೆ ಅದರದ್ದು ಏನು ನಾರ್ತಿನಲ್ಲೆಲ್ಲ ಅದ ಮುರಬ್ಬ ಅಂತೆ. ಇವನ್ನ ನೋಡಿ, ನಾನು ಇದರದನ್ನು ಬೆಟ್ಟದ ನೆಲ್ಲಿಕಾಯನ್ನು ಈ ಕಟ್ ಮಾಡೋದಲ್ಲ, ಇಡಿಯನ್ನು ಹಬೆಯಲ್ಲಿ ಬೇಯಿಸ್ತೇನೆ. ಸ್ವಲ್ಪ ಬೇಯಿಸೋದು, ಬೇಯಿಸಿ ಮತ್ತೆ ಅದರದ್ದು ಬೀಜ ತೆಗೆಯೋದು. ಅದನ್ನೊಂದು ಗ್ಲಾಸ್ ಬಾಟ್ಲಲ್ಲಿ ಬೆಲ್ಲ ಹಾಕಿ 3 days ಇಡುದು. ಡೈಲಿ ಅದನ್ನು ತೆಗೆದು ಸೀಕ್ರೆಟ್ ಇದು ನೆಕ್ಸ್ಟ್ ರೆಸಿಪಿ ನನಗೆ. ಬಟ್ ಅದು ಆಮೇಲೆ ನನಗೆ ಪೂರ್ತಿಯಾಗಿ ಹೇಳಿ, ಬಟ್ ವೀಕ್ಷಕರಿಗೆ ನೆಕ್ಸ್ಟ್ ರೆಸಿಪಿ ಇದು. ಸೊ ನನಗೆ ಹೇಳ್ಕೊತಾ ಇರ್ತಾರೆ, ಅವ್ರು ಹೇಳ್ಕೊಡ್ತಾ ಇದ್ರು, ಇವಳು ಮಧ್ಯದಲ್ಲಿ ಭಯ ಆಗ್ತದೆ ಅಂತ ಹೇಳಿ. ಬಟ್ ಈಗ ನಮ್ಗೆ ಜ್ಯೂಸ್ ರೆಸಿಪಿ. ಸೊ ಮೊದಲಿಗೆ ಏನ್ ಮಾಡುವ, ಇದನ್ನು ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ರೆಡಿ ಮಾಡಿ. ಸೊ ಬೈ 1 get 1 ಫ್ರೀ ಎಲ್ರಿಗೂ ಇಷ್ಟ. ನಾವು ಎಲ್ಲ ಕೊಟ್ಬಿಡೋದಿಲ್ಲ, ಎಲ್ಲ ಸರಿ ಕೊಟ್ರೆ ಅದು ಹೇಗಿರುತ್ತೆ. ಅದೌದು. ಈ ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದು ಡ್ರೈ ಮಾಡಿ ಇಟ್ಕೊಂಡಿರ್ಬೇಕು. ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಅದರ ಬೀಜ ತೆಗಿಬೇಕು. ಬೀಜ ತೆಗಿಬೇಕು. ಅದಕ್ಕೋಸ್ಕರ ಕಟ್ ಮಾಡುದು, ಬೀಜ ಬಿಸಾಡುದು. ಇದಕ್ಕಿಂತ ಸಹ ಲೋಕಲ್ ಆಗಿ ಸಿಗ್ತದಲ್ಲ, ಅದು ಇನ್ನೂ ಒಳ್ಳೇದು. ಈ ಹಳ್ಳಿಗಳಲ್ಲಿ ನಾಟಿ ಹೇರ್ ಡೈಯಲ್ಲಿ ಯೂಸ್ ಮಾಡ್ತೇವೆ ನಾವು. ಮತ್ತೆ ತುಂಬ ಇದರದ್ದು ಉಪಯೋಗ ಅದು ಬಹಳ. ಮತ್ತೆ ಹೇಳಿದಲ್ಲ, ವಿಟಮಿನ್ ಸಿ ಇದರಲ್ಲಿ ಹೇರಳಾಗಿದೆ. 3 ಆರೆಂಜ್ ಹೇಳಿದ್ರೆ ನೀವು ಎಣಿಸಿ ಅಂತ ಎಷ್ಟಿರ್ಬೋದಲ್ಲ. ಒಂದು ನೆಲ್ಲಿಕಾಯಿಯಲ್ಲಿ 3 ಆರೆಂಜಿನಲ್ಲಿ ಇರುವಂತಹ ವಿಟಮಿನ್ ಸಿ ಉಂಟು ಹೇಳಿದ್ರೆ. ಅದರಲ್ಲೂ ಅದು ಹಾಗೆ ಕಚ್ಚಿ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಒಂಥರ ಟೇಸ್ಟ್. ಇಂಡಿಯನ್ ಗೂಸ್ಬೆರಿ ಹೇಳ್ತಾರಲ್ಲ. ನಮ್ಮ ಭಾರತ ದೇಶದಲ್ಲಿ ಯಾವ್ದು ಇದೆ ಯಾವ್ದಿಲ್ಲ ಅಂತಿಲ್ಲ, ಎಲ್ಲವೂ ಕೂಡ. ಅದರಿಂದಾಗಿ ಇದು ಆಯುರ್ವೇದಿಕ್ ಯಾವುದೇ ಔಷಧಿಗಾಗಿರ್ಲಿ ಇದನ್ನೆಲ್ಲ ಹೆಚ್ಚಾಗಿ ಬಳಸುವಂಥದ್ದು. ಕರೆಕ್ಟ್. ಸೊ ಇದನ್ನು ಸ್ವಲ್ಪ ಫೈನ್ ಪೇಸ್ಟ್ ಆಗ್ಬೇಕೀಗ. ಸುರಿಗೆ ಸ್ವಲ್ಪ ನೀರು ಇಲ್ಲದೆ ಹಾಕುವ. ಮತ್ತೆ ಸಪೋಸ್ ನಾವು ಇದನ್ನು ಪ್ರಿಸರ್ವ್ ಮಾಡಿಡುದು, ಅದಕ್ಕೆ ಚೂರು ನೀರು ತಾಗಿಸಬಾರ್ದು. ಈಗ ನಾವು ನನ್ಗೆ ಮತ್ತೆ ನಿಮ್ಗೆ ಮಾತ್ರ 2 ಗ್ಲಾಸ್ ಜ್ಯೂಸ್ ಮಾಡ್ತಾ ಇದ್ದೇವೆ, ಅದರಿಂದಾಗಿ ಬೇಕಿದ್ದಲ್ಲಿ ಹೌದು. 1 ಮಿನಿಟ್. ಅದಕ್ಕೆ ಈಗ ಒಂದು 3 ಕಾಳು ಮೆಣಸು ಹಾಕೋಣ. 3 ಹೆಚ್ಚು ಹಾಕ್ಲಿಕ್ಕಿಲ್ಲ, 3 ಕಾಳು ಮೆಣಸು, 1 ಪಿಂಚ್ ಜೀರಿಗೆ, 1 ಪಿಂಚ್ ಜೀರಿಗೆ. ಸೊ ಆಮ್ಲ, ಕಾಳು ಮೆಣಸು ಒಂದು 3 ಕಾಳು ಸಾಕು. 1 ಚಿಟಿಕೆಯಷ್ಟು ಜೀರಿಗೆ. ಇನ್ನು ನೀರು ಹಾಕೊಳ್ಳು. ನೀರು ಹಾಕಿ ಒಳ್ಳೆ ಫೈನ್ ಪೇಸ್ಟ್ ಆಗಲಿ. ಸೊ ಇದಕ್ಕೆ ಇನ್ನೂ ಬೇರೆ ಏನೂ ಇಲ್ಲ. ಇನ್ನು ಲಾಸ್ಟ್ಗೆ ಕುಡಿಯುವಾಗ ಹನಿ ಹಾಕಿ ಕುಡಿಯುವುದು. ಸಾಕು. ಸೊ ಇನ್ನು ಇದು ಫೈನ್ ಪೇಸ್ಟ್ ಆಗ್ಬೇಕಲ್ಲ. ಹೌದು. ಪೇಸ್ಟ್ ಆಗದಿದ್ರೆ ನಾವು ಸ್ವಲ್ಪ ನೀರು ಹಾಕೊಳ್ಳೋಣ ಬೇಕಿದ್ರೆ. ಈಗ ನೋಡೋಣ. ಓಕೆ. ಈಗ ಒಂದು ಇದನ್ನು ಸ್ಟೀಮ್ ಮಾಡ್ಕೊಂಡು ಸೋಸ್ಕೊಳ್ಳೋಣ. ಅದು ಎಷ್ಟಿದ್ರು ಅದರ ಒಂದು ಫೈಬರ್ಸ್ ಪೂರ್ತಿಯಾಗಿ ಫೈನ್ ಇದಾಗೋದಿಲ್ಲ, ಫೈಬರ್ಸ್ ಉಳಿದಿರುತ್ತೆ. ಕರೆಕ್ಟ್.
ಹಾಗಾಗಿ ಸೋಸ್ಕೊಂಡೆ ನಾವು ಆಕ್ಚುಲಿ ಬಟ್ಟೆಯಲ್ಲಿ ಇದನ್ನು ಸೋಸ್ಕೊಳ್ಬೇಕು. ಒಳ್ಳೆ ಇದ್ರದ್ದು ಎಲ್ಲಾ ರಸಗಳು ಬರ್ತದೆ. ಅದರಿಂದ ಫೈನ್ ಒಂದು ಮಸ್ಲಿನ್ ಕ್ಲಾತ್ ಇದ್ರೆ ಉಂಟಲ್ಲ, ಅಥವಾ ಒಂದು ಈ ಟವೆಲ್ಸ್ ಇರ್ತದಲ್ಲ ಯೂಸ್ ಮಾಡೋದಂಥದ್ದು ಒಂದು ಒಳ್ಳೇದು ಕಾಟನ್ ಇದು ಶುಭ್ರವಾಗಿರುವಂತ. ಹೌದು. ಇದಕ್ಕೆ ಚೂರು ನೀರು ಹಾಕೊಳ್ಳಿ. ಇದನ್ನು ಇದಕ್ಕೆ ಹಾಕೊಂಡು ಆಗ ಅದರಲ್ಲಿ ಇದ್ದದೆಲ್ಲ ಅಂಶ ಬಟ್ಟೆಯಲ್ಲಿ ಹಾಕಿದ್ರೆ ಒಳ್ಳೆ ಪರ್ಫೆಕ್ಟ್ ಜ್ಯೂಸ್ ಒಂದು ಸ್ವಲ್ಪ ಸಹ ಅದರಲ್ಲಿ ಉಳಿಯದೇ ಬರ್ತದೆ. ಆಕ್ಚುಲಿ ಇದಕ್ಕೆ ಕಾಲಾ ನಮಕ್ ಅಂತ ನಾವು ಹೇಳ್ತೇವೆ ಅಂದ್ರೆ ಬ್ಲ್ಯಾಕ್ ಸಾಲ್ಟ್, ಅದು ಹಾಕಿದ್ರೆ ಬಾರಿ ಒಳ್ಳೇದು. ಈಗ ನಾನು ಅದು ಇಲ್ಲ, ಅದರಿಂದಾಗಿ ಖಾಲಿ ಒಂದು ಇದನ್ನು ಹಾಕ್ತೇನೆ, ನಮ್ಮದು ಕಾಮನ್ ಸಾಲ್ಟ್ ಇದ್ದೇನೆ. ಆಮೇಲೆ ಇನ್ನೇನು ಗ್ಲಾಸಸ್ ಕೊಡಿ. ನೀವು ಅದು ಔಷಧಿ ರೂಪದಲ್ಲಿ ಕುಡಿಬೇಕು ಅಂತ ಹೇಳಿದಕ್ಕೆ ಸಣ್ಣ ಗ್ಲಾಸ್. ಓಕೆ. ಯಾಕೆ ಹೇಳಿದ್ರೆ ಇದನ್ನು ಹೆಚ್ಚಾಗಿ ಬೆಳಗಿನ ಸಮಯದಲ್ಲಿ ಕುಡಿದ್ರೆ ಬಹಳ ಒಳ್ಳೇದು. ಮತ್ತೆ ಈ ಬಿಫೋರ್ ಫುಡ್, ಹೌದು ಬಿಫೋರ್ ಫುಡ್, ಇದು ಒಳ್ಳೆ ಡೈಜೆಸ್ಟಿವ್ ಇದು ಸಹ. ಆಫ್ಟರ್ ಫುಡ್ ಸಹ ನಾನು ಹೇಳಿದೆಲ್ಲ ಕೆಲವೆಲ್ಲ ನಾನು ನೀವು ಹೇಳಬೇಡಿ ಇರಲ್ಲ, ಅವುಗಳನ್ನೆಲ್ಲ ಆಫ್ಟರ್ ದ ಫುಡ್ 4 ತಿಂದ್ರೆ ಒಳ್ಳೆ ಡೈಜೆಷನ್ ಎಷ್ಟು ಚೆನ್ನಾಗಿ ಆಗ್ತದೆ ಹೇಳಿದ್ರೆ. ರೆಸಿಪಿ ಅದು ನನಗೆ ನೆಕ್ಸ್ಟ್ ಟೈಮ್ ಬೇಕೇ ಬೇಕು. ಓಕೆ. ಸೊ ಇಲ್ದಿದ್ರೆ ನನಗೆ ವೀಕ್ಷಕರು ನನಗೆ ಬೈಕೊಳ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನ ಹೇಳ್ಕೊಡಿ. ಓಕೆ. ನೋಡಿ ಜೀರದ ಸ್ಮೆಲ್ ಒಳ್ಳೆ, ಕಾಳು ಮೆಣಸದ್ದು ಮತ್ತೆ ಆ ಜೀರಿಗೆ ಸ್ವಲ್ಪ ರುಬ್ಬಿದ್ರು ಕೂಡ ಜೀರಿಗೆಯ ಪರಿಮಳ ಬರುತ್ತೆ. ಸೊ ಈಗ ಇದಕ್ಕೆ ನಾವು ಕೊನೆಯದಾಗಿ ಹನಿ ಎಷ್ಟು ಬೇಕು ನಿಮ್ಗೆ, ಎಷ್ಟು ಸ್ವೀಟ್ ಬೇಕು ಅಷ್ಟು. ಅಥವಾ ಈಗ ಸಕ್ಕರೆ ಏನು ಅಥವಾ ಬೆಲ್ಲ ತಿನ್ಲಿಕ್ಕೆ ಯಾರಿಗೇನು ಪ್ರಾಬ್ಲಮ್ ಇರೋದವರು ಸಕ್ಕರೆ ಬೇಕಾದ್ರೂ ಹಾಕೊಳ್ಬಹುದು, ಬಟ್ ಹನಿ ಬೆಸ್ಟ್. ಎಲ್ಲವೂ ಕೂಡ ನಾವು ಮದ್ದಿನ ರೂಪದಲ್ಲಿ ತಗೊಳ್ಳುವಾಗ ಅದಕ್ಕೆ ಸಕ್ಕರೆಯ ಬದಲು ಹನಿ 1 ಸ್ಪೂನ್ ಇದಕ್ಕೆ ಹಾಕ್ತಾ ಇದ್ದೇನೆ. ಈಗ ನಾವು ಒಂದು ಸ್ಪೂನ್ ಹಾಕೊಳ್ಳೋಣ. ಓಕೆ. ಹನಿ ಹಾಕಿ ಆಯ್ತು. ಇನ್ನು ಕುಡಿಯುವಾಗ ಅದನ್ನು ಚೆನ್ನಾಗಿ ಕಲಾಡಿಸಿಕೊಂಡು ಕುಡಿದ್ರೆ ಆಯ್ತು. ಸ್ಲೋ ಆಗಿ ಕುಡಿಬೇಕು, ನಿಧಾನಕ್ಕೆ ಕುಡಿಬೇಕು. ಓಕೆ ಓಕೆ, ಡನ್. ಥ್ಯಾಂಕ್ ಯು ಸೋ ಮಚ್. ಆ ಲೇಯರ್ಸ್ ಕೂಡ ಕಾಣ್ತಾ ಇದೆ ಇಲ್ಲಿ. ಸೊ ಆಮ್ಲಾ ಜ್ಯೂಸ್ ಪ್ಲಸ್ ಇಲ್ಲಿ ಹನಿ. ಥ್ಯಾಂಕ್ ಯು. ಆರೋಗ್ಯಕ್ಕೆ ಉತ್ತಮವಾಗಿರುವಂಥದ್ದು ಆದಷ್ಟು ಸೇವಿಸಬೇಕು ಅಂತ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಪ್ರತಿ ಸಂಚಿಕೆಯಲ್ಲಿ ಎಲ್ಲ ಯಾವಾಗಲೂ ಹೇಳ್ತಾ ಇರ್ತೀನಿ. ಆದರೆ ಆಮ್ಲ ಅದು ನಿಮ್ಮ ಸೌಂದರ್ಯಕ್ಕೂ ಒಳ್ಳೆಯದು, ಕೂದಲು ತ್ವಚೆಗೆ ಯಾವುದಕ್ಕೂ ಕೂಡ. ಹಾಗೆಯೇ ಯಾವುದು ಕೂಡ ಬರೀ ಆರೋಗ್ಯ ಸೌಂದರ್ಯ ಅಂತ ತಗೊಳ್ಳೋದೆ, ಅದನ್ನು ಫಸ್ಟ್ ನಮ್ಮ ಹೊಟ್ಟೆಗೆ ತಗೊಂಡ್ರೆ ಪೂರ್ತಿ ಆರೋಗ್ಯವು ಕೂಡ ಅಷ್ಟೇ ಉತ್ತಮವಾಗಿರುತ್ತೆ. ಇದಂತೂ ಆಮ್ಲಾ ಜ್ಯೂಸ್ ಒಳ್ಳೆ ಹೆಲ್ದಿ ರೆಸಿಪಿ, ಒಳ್ಳೆ ಹೆಲ್ದಿ ಜ್ಯೂಸ್. ಆ್ಯಕ್ಚುಲಿ ಯಾವ ರೀತಿ ತಯಾರಿಸೋದು ಮತ್ತೊಮ್ಮೆ ನೋಡಿ. ಬೆಟ್ಟದ ನೆಲ್ಲಿಕಾಯಿಯ ಜ್ಯೂಸ್ ತಯಾರಿಸುವ ವಿಧಾನ. ಮೊದಲಿಗೆ ಬೆಟ್ಟದ ನೆಲ್ಲಿಕಾಯಿಯನ್ನು ತುಂಡು ಮಾಡಿ ಬೀಜ ತೆಗೆದು 3ರಿಂದ 4 ಕಾಳು ಮೆಣಸು, ಚಿಟಕಿ ಜೀರಿಗೆ, ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಈ ಮಿಶ್ರಣವನ್ನು ಸೋಸಿಕೊಳ್ಳಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಕಾಲಾ ನಮಕ್ ಹಾಕಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ 1 ಚಮಚ ಜೇನುತುಪ್ಪ ಹಾಕಿ ಸರ್ವ್ ಮಾಡಿ. ಈಗ ಆರೋಗ್ಯಕರವಾದ ಬೆಟ್ಟದ ನೆಲ್ಲಿಕಾಯಿಯ ಜ್ಯೂಸ್ ಸವಿಯಲು ಬಲು ಚೆನ್ನ. ಯಾ ಮೇಡಮ್, ಸೊ ಫಸ್ಟ್ ಹೆಲ್ದಿ ಡ್ರಿಂಕ್ ಸ್ವೀಟಾ? ಸ್ವೀಟ್ ಆದ್ಮೇಲೆ ಹೆಲ್ದಿ ತಗೊಳ್ಳಿ. ಎರಡು ಕೂಡ ಸ್ವಲ್ಪ ಹೆಲ್ದಿಯಾಗೆ ಮಾಡಿದ್ದೀವಿ. ಎರಡು ಹೆಲ್ದಿ. ಇದು ಆಕ್ಚುಲಿ ಇದು ಒಂದೇ ಶೇಪ್ ಕೊಡ್ತಿದ್ರೆ ಪ್ರೆಸೆಂಟೇಶನ್ ತುಂಬಾ ಚಂದ. ಆದ್ರೆ ನಾನು ವೀಕ್ಷಕರಿಗೆ ಗೊತ್ತಾಗಬೇಕು ಹೇಳಿ ಡಿಫ್ರೆಂಟ್ ಶೇಪ್ ಅಲ್ಲಿ ಕೊಟ್ಟದ್ದು. ಯಾವ್ದಾದ್ರೆ ಏನಂತೆ ಟೇಸ್ಟ್ ಬಂದಾಯ್ತು. ಹಲ್ವಾ ಮಾಡಿದಾಗ ಸ್ವೀಟ್ ಜಾಸ್ತಿ ಇರುತ್ತೆ. ಇದು ಲೈಟ್ ಸ್ವೀಟ್, ವೆರಿ ಲೈಟ್ ಸ್ವೀಟ್. ಆ್ಯಂಡ್ ಹಲ್ವಾದ್ರಲ್ಲಿ ಆ ಪಾಕ ಬಂದು ಒಂಥರ ಅಂಟು ಇರುತ್ತೆ.
ಇಲ್ಲ ನಂಟಿಲ್ಲ ನೋಡಿ. ದಿಸ್ ಇಸ್ ವೆರಿ ಫ್ಲಫಿ, ಸಾಫ್ಟ್ ಆಗಿ ಫ್ಲಫಿ ಆಗಿದೆ. ಟೇಸ್ಟ್ ಒಳ್ಳೆ ಉಂಟಲ್ಲ. ಎಕ್ಸಾಕ್ಟ್ ಆ ಬೀಟ್ರೂಟ್ದು ಬೆಂದಿರುವಂಥ ಒಂದು ಟೇಸ್ಟ್ ಉಂಟಲ್ಲ, ತುಂಬ ಚೆನ್ನಾಗಿದೆ. ಹೌದು, ಆ್ಯಕ್ಚುಲಿ ನನಗೆ ಹೆಚ್ಚಾಗಿ ಅದು ಫ್ಲಫಿನೆಸ್ ಬಂದಿದೆ, ಅದು ಇಷ್ಟ ಆಯಿತು. ಸಾಫ್ಟ್ ಫ್ಲಫಿ, ಹಾಗೆ ಹಬೆಯಲ್ಲಿ ಬೇಯಿಸಿರೋದ್ರಿಂದ ರವೆ ಹಾಕಿರೋದ್ರಿಂದ ನಿಮಗೆ ಆ ಫ್ಲಫಿನೆಸ್ ಸೂಪರ್. ಸೊ ಇದು ಹೆಲ್ದಿ ಡ್ರಿಂಕ್ಸ್. ಎಸ್, ಇದು ಕುಡಿಬೇಕು. ಜಾಸ್ತಿ ಇಟ್ಟಿದ್ದೀರಿ. ಚರ್ಸ್. ಚಿಯರ್ಸ್. ಜಾಸ್ತಿ ಇಟ್ಟಿದ್ದೀರಿ. ಆರಾಮ್ಸೆ ಕುಡಿಬಹುದು. ಏನು ಇದು ಹನಿ ಎಲ್ಲ ಎಲ್ಲ ಒಳ್ಳೊಳ್ಳೆ ಅಂಶಗಳೇ ಇರುವುದು ಅಲ್ವಾ. ಆಸಮ್, ತುಂಬ ಚೆನ್ನಾಗಿದೆ. ಡೈಜೆಷನಿಗೆ ಒನ್ ಆಫ್ ದ ಬೆಸ್ಟ್. ಕೆಲವರಿಗೆಲ್ಲ ಡೈಜೆಷನ್ ಪ್ರಾಬ್ಲಮ್ ಇರ್ತದಲ್ಲ, ಅಂಥವರು ಡೈಲಿ ತುಂಬ ಕುಡಿಬೇಕಂತಿಲ್ಲ, ಬೆಳಿಗ್ಗೆ ಒಂದು ಇಷ್ಟೇ ನಾವೀಗ ಕುಡಿಯೋಷ್ಟು ಅಷ್ಟು ಕುಡಿದ್ರೆ ಸಾಕು. ನೋಡಿ ಚೀರ ಉಂಟದ್ರಲ್ಲಿ, ಒಂದೆರಡು ಕಾಳು ಮೆಣಸು, ತುಂಬ ಚೆನ್ನಾಗಿದೆ. ವೆರಿ ಹೆಲ್ದಿ, ವೆರಿ ಟೇಸ್ಟಿ. ಆ ಜೀರಿಗೆಯ ಒಂದು ಹೆಚ್ಚಾಗಿ ನಾವು ಮಜ್ಜಿಗೆಗೆ ಹಾಕುವಾಗ ಈ ಜೀರಿಗೆಯನ್ನು ಹಾಕ್ತೀವಿ. ಹೌದು. ಸೊ ಅದು ಆ ಫ್ಲೇವರ್ ಥರನೇ ಸಿಗ್ತಾ ಇದೆ. ಬಟ್ ಆಮ್ಲದು ಹುಳಿ ಮತ್ತು ಕಹಿ, ಲಾಸ್ಟ್ ಒಂದು ಸ್ವಲ್ಪ ಕಹಿ, ಉಪ್ಪು, ವೆರಿ ನೈಸ್, ಸೂಪರ್. ಒಳ್ಳೆ ಹೆಲ್ದಿ ಟೇಸ್ಟಿ ರೆಸಿಪಿ ಹೇಳ್ಕೊಟ್ಟಿದ್ದೀರಿ ಮೇಡಮ್. ಅದರಲ್ಲೂ ಕೂಡ ಈ ಆಮ್ಲ ಜ್ಯೂಸ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್, ಒಳ್ಳೆ ರೆಸಿಪಿ ಹೇಳ್ಕೊಡೋದಕ್ಕೆ. ಸೊ ಸೀಕ್ರೆಟ್ ರೆಸಿಪಿ ಹೇಳ್ಕೊಡೋದಕ್ಕೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದಂತೂ ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಲೇಬೇಕು. ಯಾಕೆಂತ ಹೇಳಿದರೆ ಹೆಲ್ದಿ ಆಗಿರೋದು ಯಾವುದೂ ಕೂಡ ಟೇಸ್ಟಲ್ಲಿ ಚೆನ್ನಾಗಿಲ್ಲ ಅಂತ ಇಲ್ಲ. ಇದಂತೂ ಸಖತ್ತಾಗಿದೆ. ಸೊ ಯಾವ ರೀತಿ ಮಾಡೋದು ನೋಡ್ಕೊಂಡ್ರಿ. ಮತ್ತು ಇನ್ಯಾಕೆ ತಡ, ಸೀಸನ್ ಬೇರೆ ಇದೆ. ಅಂಗಡಿಗೆ ಹೋಗಿ ತಗೊಂಡು ಬೇಗನೆ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದು ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.